ಖಾಸಗೀಕರಣ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಅಂಚೆ ನೌಕರರ ಕೇಂದ್ರ ಸಂಘ ರಾಜ್ಯ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ರಾಷ್ಟ್ರವ್ಯಾಪಿ ಮುಷ್ಕರದ ಹಿನ್ನೆಲೆಯಲ್ಲಿ ಉಡುಪಿಯಲ್ಲೂ ಸಹ ಅಂಚೆ ನೌಕರರಿಂದ ಪ್ರತಿಭಟನೆ ನಡೆಯಿತು. 2 ದಿನಗಳ ಕಾಲ ಮುಷ್ಕರ ನಡೆಯಲಿದ್ದು ಉಡುಪಿ ಅಂಚೆ ಕಚೇರಿಯಲ್ಲಿ ನೌಕರರು ಪ್ರತಿಭಟನೆ ನಡೆಸಿ ಕೇಂದ್ರ ಕಾರ್ಮಿಕ ವಿರೋಧಿ ನೌಕರ ವಿರೋಧಿ ನೀತಿಗಳನ್ನು ಖಂಡಿಸಿದರು. ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಯನ್ನು ವಿರೋಧಿಸಲಾಯಿತು. ಕಾರ್ಮಿಕರಿಗೆ ಭದ್ರತೆಗೆ ಆಗ್ರಹಿಸಲಾಯಿತು. ಯಾಕಂತಂದ್ರೆ ಕಟ್ಟಕಡೆಯ ನೌಕರ ಯಾವತ್ತೂ ಕೂಡ GDS ನೌಕರ, ಕಟ್ಟಕಡೆ ಅಂದ್ರೆ GDS ನೌಕರರೇ, ಅವರನ್ನ ಬಲಿಪಶು ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ನೀವು 25 AEPS ಮಾಡಲೇಬೇಕು ಸ್ವಾಮಿ. ದುಡ್ಡು ಬೇಕಾದ್ರೆ ಮಾತ್ರ ನಮ್ಮ ಹೊರಗಡೆಯ ಪ್ರಜೆಗಳು ದುಡ್ಡು ತೆಗಿತಾರೆ. ಈಗ ಪ್ರತಿಯೊಬ್ಬರು ಕೂಡ ಎಜುಕೇಟೆಡ್, ಹಳ್ಳಿಗಳಲ್ಲಿ ಕೂಡ ಎಜುಕೇಟೆಡ್ ಇದ್ದಾರೆ. ಫೋನ್ ಪೇ, ಮತ್ತೊಂದು ಪೇ, ಆ ಪೇ, ಈ ಪೇ ಎಲ್ಲ ಇರೋದ್ರಿಂದ ಈಗ ಹೊಸದಾಗಿ ಡಾಕ್ ಪೇ ಕೂಡ ಸೇರ್ಕೊಂಡಿದೆ. ಅವರು ಅದ್ರ ಮುಖೇನವೇ ಕೆಲಸ ಮಾಡ್ಕೊಳ್ತಾರೆ. ಅವರಿಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಮ್ಮ ಹತ್ರ ಬರ್ತಾರೆ. ಆವಾಗ ನಾವು ಅವರಿಗೆ ಯಾರು ನಮ್ಮಲ್ಲಿ ಬಂದಾಗ ನಾವು ಅವರಿಗೆ ಸೇವೆಯನ್ನು ಕೊಡ್ಲಿಲ್ವೋ ಆವಾಗ ನಮ್ಮ ಇಲಾಖೆಯವರು ನೀವು ಅವರಿಗೆ ಸೇವೆ ಕೊಡ್ಲಿಲ್ಲ, ನಿಮ್ಮಿಂದ ನ್ಯೂನತೆ ಆಗಿದೆ, ಇದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳಬೇಕೇ ಹೊರತು ಇಂತಿಷ್ಟು ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ಅವೈಜ್ಞಾನಿಕ ಟಾರ್ಗೆಟ್ ಅನ್ನು ಪ್ರಥಮತವಾಗಿ ಅದನ್ನು ತೆಗಿಬೇಕು.